ಭಾಗದಲ್ಲಿ ದೀಪಾವಳಿಯನ್ನ ತುಡರ್ ಪರ್ವ ಎನ್ನುತ್ತಾರೆ. ಅತ್ಯಂತ ವಿಶಿಷ್ಟವಾಗಿ ದೀಪಗಳ ಹಬ್ಬವನ್ನ ಇಲ್ಲಿ ಜನ ಆಚರಿಸುತ್ತಾರೆ. ಕೃಷಿ ಸಂಸ್ಕೃತಿಯ ಪ್ರತೀಕವಾಗಿ ಇಲ್ಲಿ ಬಲೀಂದ್ರ ಪೂಜೆ ನಡೆಸಲಾಗುತ್ತದೆ. ತುಳುನಾಡನ್ನ ರಾಜ ಬಲೀಂದ್ರ ಆಳುತ್ತಿದ್ದನು ಎನ್ನುವುದು ಇಲ್ಲಿನ ಜನರ ನಂಬಿಕೆ. ದೀಪಾವಳಿ ಸಂದರ್ಭದಲ್ಲಿ ಭತ್ತದ ಗದ್ದೆಗೆ ದೀಪಗಳ ಕೋಲಿಟ್ಟು ಬಲೀಂದ್ರನನ್ನ ಕೂಗಿ ಕರೆಯಲಾಗುತ್ತದೆ. ಆಳಿದ ಅರಸನನ್ನ ಕರೆದು ಗೌರವಿಸಿ ಬೀಳ್ಕೊಡುವ ಈ ಅಪರೂಪದ ಆಚರಣಾ ವಿಧಾನ ನಿಜಕ್ಕೂ ಆಕರ್ಷಕ. ಕೃಷಿಯನ್ನೇ ಅವಲಂಬಿಸಿ ಇಲ್ಲಿನ ಜನ ಜೀವನ ನಡೆಸುತ್ತಿದ್ರು. ಹಾಗಾಗಿ ಬಲೀಂದ್ರನ ಜೊತೆಗೆ ಭೂಮಿ ಪೂಜೆಯೂ ನಡೆಯುತ್ತದೆ. ಕಾಡಿನ ಹೂಗಳು, ವೀಳ್ಯದೆಲೆ, ಅಡಿಕೆ, ತೆಂಗಿನ ಹೋಳುಗಳನ್ನ ಜೋಡಿಸಿ ದೀಪ ಬೆಳಗಿಸಿ ಇಳಿ ಹೊತ್ತಿನಲ್ಲಿ ಜನಪದೀಯವಾಗಿ ಆಚರಣೆ ನಡೆಯುತ್ತದೆ. ಇದೊಂದು ಬಗೆಯಾದ್ರೆ ಉಡುಪಿ ಕೃಷ್ಣ ಮಠದಲ್ಲೂ ವೈದಿಕ ಪದ್ಧತಿಯಂತೆ ಬಲೀಂದ್ರನ ಆರಾಧನೆ ನಡೆಯುತ್ತದೆ. ಬಲೀಂದ್ರನ ಬೃಹತ್ ಗಾತ್ರದ ರಂಗೋಲಿ ಬಿಡಿಸಿ ಸ್ವಾಮೀಜಿಗಳು ಪೂಜೆ ಮಾಡುತ್ತಾರೆ. ವರ್ಷಕ್ಕೊಮ್ಮೆ ಭೇಟಿ ನೀಡುವ ತಮ್ಮ ಹೆಮ್ಮೆಯ ಅರಸನ ಆತಿಥ್ಯ ಮಾಡುವ ಸಡಗರ ಇಲ್ಲಿನ ಜನರಲ್ಲಿ ಕಾಣಬಹುದು. ವಿಶಿಷ್ಟ ಜನಪದ ಸಂಸ್ಕೃತಿಯ ಪ್ರತೀಕ ಈ ಬಲೀಂದ್ರ ಪೂಜೆ.